ಅದೇ ಸಿಗಡ ಬೇರೆ ಯಾನ್ ಇದೇ ಬಣ್ಣಗ ಬರ್ದು ಪರಿಣದ ಬಳ್ಳಿ ನೆಂದಿನ ಮಾರೆ ಸತ್ಯ ಬಣ್ಣಗ ನೆನಪು ಗಡಂಗ ತೂಚಿನ ಮಾರೆ ಇಂಚೆ ಮಂತಲ್ಲ ಹಂಚಿ ಹೋಯ್ತೀನಿ ಹಂಚಿ ಅವ್ರು ಒಂಚೂರು ಬಾಟ್ಲಿ ಮಾರೆ ಅವು ಕಮ್ಮಿ ದತ್ತ ತಲೆ ಹೊರ ನೀರು ಒಂಚೂರು ತುಂಬು ಬಣ್ಣಗ ಚರ್ಮುರ್ದೆ ದಿಕ್ಕಿ ಹೆಂಗೆ ಅಪ್ಪಳ ಸಾಲ ಬರ್ಬೋದೆ ನಾಳೆ ಬಾತಿ ಎದ್ದು ಬರ್ತೀನಿ ಇದು ಮೇಲೆ ಓಲು ಮೂಲೆ ತಿಕ್ಕುಂಡ ಇದಕ್ಕೆ ಬರ್ತನತ್ತ ಅಂದ ನಾನು ಪಾತಿರಲ್ಲ ಎನ್ನ ವಿಷಯ ಎಲ್ಲ ಬಣ್ಣು ಖಂಡಿತ ಎಂಕಲ ಬೇರೆ ಬಣ್ಣು ಮನಪುಟ ಜೈತದ ಬತ್ತುನಾಯಿ ಊರುಡೆ ಅಂಗುರ ಸಾರ್ನಾಯ ಅದಲ್ಲ ಯಾನು ಕೊರ್ಪೆ ಜೈತದ ಬತ್ತುನಾಯ ಬಂದೆ ಹಂಡಿನಂಚಿನ ಪಾತರನಿ ಯಾರಸಲು ತತ್ತುದು ನಡಪುನ ಐಕ ಬೋಡಾತು ನಿನ್ನ ಉಂಡಾಟದಾದ ಉಂಡ ಅವೇನು ಈ ಕೇಂಡ ಬಂದಿತ್ತು ದುಂಬು ಬೀರ ತುವ್ವಂತೆ ಅವೇನು ನಿನ್ನ ಪಾಲು ಒದಗಿ ಸದ್ದು ಕೊರ್ಪ ಹಂಡಿ ಪಾತರಿಗೆ ನನ್ನ ಉಡಲು ನಿಂಚಿನ ಬತ್ತುನಾಯ ಅಯ್ಯ ನನಗೆ ಯಾನಾದಕ್ಕೇನೆ ಈ ದಾದ ಬೇರೆ ಮಲ್ಪ ಈ ದಾದಕ್ಕೇನೆಲ್ಲ ಕೊರ್ಪೇರಿಕೆ ಕಮ್ಮಿದಕ್ಕೇನು వచ్చి ಒಂದು ಹೆಚ್ಚದಕ್ಕೆ ಹೌದಯ್ಯ ಅವು ಕಮ್ಮಿದ ಪಕ್ಕ ಅಮಲಾಪುರ ಇದು ಮಾಡೋದು ಹೆಚ್ಚದಕ್ಕೆ ಈ ವಾ ಮರ್ಲೆ ಮಾರೆ ಹಿಂಗೆ ಬೇಲೆ 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 ಅಯ್ಯ ಬಾಲೆ ಮನ ಸಿಚ್ಚೆ ಅದು ಈ ದಾದ ಬೇಲೆ ಬರ್ಬರ ಖಂಡಿತ ಅದೇ ಯಾರು ಕೊರಿಯ ಬಂದಿತ್ತು ಆ ಪಾತ್ರದ ನಡತೊಂದು ಹೋಗ್ನಾಯಿ ಯೋಚನೆ ಒಟ್ಪಡಿಸಿ ಹೋಗ ಈಗ ಬೇಲೆ ಬಣ್ಣಗ ಇಜ್ಜಿ ಬಂಟ್ನಾಯಿ ದಾದಾಳಂಜಿ ಕೊರಡು ಬಂಟ್ನಂಜಿನ ತೀರ್ಮಾನ ಮಾಡ್ತದೆ ಅಂತ ಮೂಲು ಈ ದಂಡು ದಳವಾಯಿನ ಜಾಗಕ್ಕೆ ಕಾಲು ದಾಯ ಬಂಡೆ ಬಂಡ ಮುಲ್ಪ ಅವತ್ತೋ ಸಮಯದ ದಳವಾಯಿ ಬಂಟ್ನವ್ರು ಇದ್ದಾಳು ಈ ಜಾಗಡಿತ್ತಿನಂಚಿನ ಮಂತ್ರಿಲೆ ಆ ಜಾಗದ ದಿಂಜಾದ ಕೊರೋದಿತ್ತು ನಾನು ಈ ಪೊಟ್ಟುಗ ಮಂತ್ರಿಲೆ ವ್ಯಥಡಿಪ್ಪುನಂಚಿನ ಪೊಟ್ಟು ಆಡ ವ್ಯಥೆಗೆ ಸಮಾಧಾನ ಬಂದ್ಬಿಡ ಎಂಟ್ಲ ಕರ್ತವ್ಯ ಅಂಡ ಆ ಖಾಲಿ ಜಾಗಕ್ಕೆ ಖಾಲಿ ಆ ಇಕ್ಕುಜಿ ಜನ ಬರ್ತೀಯ ನನ್ನ ತುಂಬಾ ಈ ಊರದ ದಂಡುತ ದಳವಾಯಿನ ಪಟ್ಟ ನಿನ್ನ ಪಾಲು ಸಂತೋಷ 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 ನಿಷ್ಠಡು ಬೇನೋಡು ಖಂಡಿತವಾದಲ್ಲ ಅಣ್ಣ ಲಡಾಯಿಗೆ ಬಿದ್ದಾರದ ಬೈನ ಈ ಫೋನಕ ಒರಿಯುತ್ತ ನಡೆ ಬಂದಾಗ ಅವ್ಯಾರು ಅಯ್ಯ ಎಣ್ಣೆ ನಮ್ಮದು ಬರ್ತನಂತ ವ್ಯಕ್ತಿ ಅಂದ್ರೆ ಇಂಕಿತ ಬೇಲೆ ಪರಿಯಂತ ಆಯಾಕನಂಜಿ ದಾದಾನ ಬೇಲೆ ಕೊಡ್ತಾರ ನಾನು ಖಂಡಿತ ಮಲ್ಪೆ ಅತ್ತು ನಿಕ್ಕಲಿನ ಜಾಗಕ್ಕೆ ಓಡಾಯಿನಂಚಿನ ಬೇಲೆ ಕೊರಿಯ ఆయన ಮೋನೆನೆ ತರವೇರ್ದು ಬಂದಿದ್ದೆ ಮೋನೆ ಪಿನೈ ಅನತ್ ಅಡ ವಾ ಬೇಲೆ ಕೊರಡು ಕೆಂಚ ನಾಳೆ ಒಂಡಣ ಎಲ್ಲ ವಿಷಯ ಒಂಡಣ ಅವರ ಲಕ್ಕದಂತುವನ ನಿಕ್ಕ ಬೇರೆ ಸಿಕ್ಕಡ ನಾನು ನಿನ್ನ ಬಗ್ಗೆ ಎಲ್ಲ ಬಂಡೆ ಅಣ್ಣ ಅಂದ ಅರಸಲಿಗೆ ಮೋನೆ ತೋಡಿ ಹಾ ನಿಮ್ಗೆ ನಮಸ್ಕಾರ ಅಣ್ಣ ಬರ್ತೀನ ಗೊತ್ತಾಗ ಅಣ್ಣ ನಮಸ್ಕಾರ ಲಕ್ಕೋನ್ ನಾನು ಕೆಂಚ ಕುಮಾರೇ ಕೆಂಚೆ ಕೆಂಚ ಕುಮಾರೇ ಬಲಪೇಟೆಗೆ ಹಾ ತಾನೆ ನಾನು ಬರುವಂತ ಬರ್ತಾನ ಒಂದು ಚೂರು ಒಂದು ಚೂರು ಈ ಜಾಗಕ್ಕೆ ಬಂದ ಬರೋದು ಬರೋಲಿ ಗೊತ್ತಾಯ್ತು ಸ್ವಾಮಿ ಬಣ್ಣಗ ಕೊಂಚ ಗಡಂಗ ತಿಕ್ಕೊಂಡು ಮನಸ್ಸಂಚು ಇತ್ತು ತಿನ್ನೋಣ ಬರೋದಿತ್ತಿನ ಯಾಕೆ ಎಲ್ಲರಿಗೂ ಕವರ್ ಪೂಜೆ ಬರ್ಪಣೆ ನಿಗಟ್ಟು ಬರ್ಪಣೆ ಹೋಗ್ತೀನಿ ಇನಿ ಆಪ್ನಾಥ ಬರ್ಕ ಎಲ್ಲರೂ ಸಾಕ ದೇವರ ನಾಶ ಮಾಡುವ ಬರ್ತಾನೆ ನಾನು ಎಲ್ಲರಿಗೂ ಗೊತ್ತ ಚೂರ ಗಂಗಾಸರ ಮುಕ್ಕುನೈತಿ ಬರ್ಪುನೈತಿ ನೀ ಬಯ್ಯ ರುಚಿಗೆ ಬರ್ತಾನೆ ಅಣ್ಣ ಬರ್ಪುಣ ಪ್ಲೇಪಲ್ಲ ಹೊರನೆ ಬಿಟ್ರೆ ಬೆಳ್ಳಿಗೆ ಒಂದೇ ದಿನ ಬಿಡೋದು ಏನ್ ಬಂದ ಆ ಬರ್ಪುಣ ಮತ್ತ ಬರ್ಪುಣಾಗ್ಲಿಕ್ಕೆ ಎಲ್ಲ ಬಂತೇರು ಮಾರಾಯ ಬುಡ್ಪುನಾಯ ಹೊರನೆ ಬಿಡೋದು ಇದು ಆಯನೆಲ್ಲ ತೊಂಬತ್ತೀನಿ ಬೇಲೆ ತೆತ್ತು ಕೊರ್ಪಂದು ಎಂಕೊಂಜಿ ಬೇಲೆ ಕೋರಿ ಎರಡು ಸ್ವಾಮಿ ನಾನು ಬರ್ಪುಣ ಬಿಡ್ತು ಸಮಾಪನ ಅಣ್ಣ ಅತಿ ಕಾಲವಾದ ಬೇಲೆ ಬೇಲೆ ನಿಮಿತ್ತ ಹೋಗ್ಲ ಬೇಲೆ ಮಲ್ತಿದ್ದಿ ಎಂಗೆಲ್ಲ ಬೇಲೆ ಕೊಡ್ತಿದ್ದೆ ನಾನು ಬರ್ತೀವಿ ಕೂಡ್ತೀನಿ ಆತಿ ಅದು ಇಲ್ಲಿ ಮುಟ್ಟ ಬೇಲೆ ಮಲ್ಪಂದ್ರೆ ನಾನು ತುಂಬದಾದ ಬೇಲೆ ಮಲ್ಪ ಈ ಹೆಂಚಿನ ಬೇಲೆ ಕೊಡ್ಬಾರಿ ಅವು ಬೇಲೆ ಮಲ್ಪ ಯಾರು ಹೆಚ್ಚಿನ ಕೊಟ್ಟಲ್ಲ ನಾವು ಬೇಲೆ ಮಲ್ಪ ಖಂಡಿತ ಮಲ್ಪೆ ಅಣ್ಣ ಪಂಡ ತೀರ್ಪಿನ ಪಂಡತೆ ಎಲ್ಲರಿಗೂ ಪರ್ಕ ಉಡುಪೆ ಬೇರೆ ಬಗ್ಗೆ ಗಮನ ಕೊಡ್ಪೇನೆ ಒಂದು ವೇಳೆ ಅದಕ್ಕೆ ಮನಸ್ಸು ಮಾಡ್ತೇನೆ ನಾನು ತಿದ್ದು ಮಲ್ಪ ಯಾರು ಪ್ರಯತ್ನ ಮಾಡ್ತೇನೆ ತಿದ್ಯರ ಇಲ್ಲ ಬೇಲೆ ಕೊರಡು ಯಾರು ಬೇಲೆ ಅಂತ ಆಲೋಚನೆ ಒಂದು ಆಯಗೂ ಬೇಲೆ ಕೊಡಿ ಹಾಗೆ ದಂಡದ ದಳವಾಯಿ ದಂಡದ ದಳವಾಯಿ ಬಂಡ ಲಡಾಯಿಗೆ ಹೋಗ್ಲ ಊರಮ್ಮ ನಂಗೆ ಮತ್ತೆ ಬೆಚ್ಚಿದ ಬೇಲೆ ಮತ್ತ ಅವನು ನಂಗೆ ಇಂಜಿನ ಸುಲಭದ ಬೇಲೆ ಅವು ಕಾಳಿ ಕುಳ್ಳೊಂದು ಇಂಚ ಬೇಲೆ ಅವ್ರು ನಂಚ ಬೇಲೆ ಅವು ಒಂದು ಅವಂದೆ
ಇರಗಿನ ಬೇಳೆ ಮುಳ್ದಾದ ಬೇಳೆ ಅರಸುಲು ಮಾರೆ ಊರ್ದ ಅರಸುಲು ಕೇಳಣ ಅರಿಗೆ ಸಂಬಳ ಇರ್ತೇವೆ ಅತ್ತಿಯ ಎಂತ ಸಂಬಳ ನಿಗಂಡು ಮಲ್ಪನೆ ಇದೇ ಸಂಬಳ ಇದ್ದ ಸಂಬಳ ಈ ಊರು ನೆತ್ಕೊಂಡೆ ಈ ಪಟ್ಟಣದ ಮನೆ ಕುಳ್ಳುನಾಯಿ ಕಾಲಿ ಕುಳ್ಳಣ್ಣ ಏನ್ ಕವ್ವೆ ಅವು ಎಂತ ಎಂಕ ಕುಳ್ಳಣ್ಣ ಅತ್ತೆ ಈ ಒಂದು ಭತ್ತ ಅವನೇ ಕುಳ್ಳೋದಿತ್ತು ನೆಟ್ಟೆ ಅಂತ ಆಯ್ತು ಕುಳ್ಳಣ್ಣ ಮೂಲಾಂತ ಎಂಕ ಪಕ್ಕ ಎಲ್ಲಿ ಹೋಗ್ಬಾರ್ದು ಅತ್ತಿ ನಿನ್ನ ಲಡಾಯಿತ ನಿಕ್ಕಾಪು ಅವಳು ಕುಳ್ಳೋಣ ಸಾಮಾನ್ಯ ಅಂತ ನೀಯಲ್ಲ ಅವಳು ಸಮಸ್ಯೆ ಕೇಳಾರು ಹೋಗ್ಲವ ಅಲ್ವಲ್ಲ ಜಾಗ ಒಂದು ಕಾಲಿರ್ತೀಯ ಹೋಗು ಕಾಲು ಬರಪ್ಪ ಬರಬೇಡ ಲೆಕ್ಕ ಮಾತ್ರ ತಗೊಂಡು ಎಲ್ಲಿಯ ಬೆಲೆ ಅಂಗಡಿಯಲ್ಲಿ ಏಸಾದನು ಎಲ್ಲಿಯ ಅಂಗಡಿ ವೈದ್ಯರು ಏಸಾದನು ಬೇಲೆ ಎಲ್ಲಿಯ ಏರು ಬಣ್ಣ ಮೂರು ನಡಕು ನಂಚಿನ ಪ್ರತಿ ಉಗ್ರಾಣಿ ಬಟ್ಟ ಅವ ಮಟ್ಟೆ ಬಂದ ದುಂಬೆಂಜ ಮಂತ್ರ ಲೆಕ್ಕ ಪಂದಾಯ ಬಂದಿದ್ದ ಬರೈನ ಲೆಕ್ಕ ಓಡೋಡು ಸಂಬಳ ಮಕ್ಕಳಿಗೆ ಬೇರೆ ಸಂಬಳ ಅದು ಬೇಲೆ ಮಾತ್ರ ಅನುಭವನೇ ಸಂಬಳ ಕೇಳುವ ಸತ್ಯ ಮಾರ ಮಕ್ಕ ಸಂಬಳ ಬರೋದೇ ಬೇರೆ ಅದು ಬೇಲೆ ಮಲ್ಪುನರ್ ಈ ಸಂಬಳ ದುಂಬೆ ತೆತ್ತೊಂದಿತ್ತಾಣ ಅತ್ತ ಸಂಬಳ ಮುಳು ಪಂಡ ಒಂದ ಕಮ್ಮಿ ಅಂತ ನಿಜನ ಹೊತ್ತ ಹೆಚ್ಚು ಮಾಡ್ಕೊಳ್ಳಿ ಮಲ್ಪುನ ಅನುಭವ ಮತ್ತಿನ ಅನುಭವ ಇತ್ತು ಸರ್ ಎಂತ ಅನುಭವ ಒಂದೇ ತೋಟಗಳು ಅದ ಯೋಚನೆ ಮಾಡ್ಕೊಳ್ಳಿ ನಾನು ತುಂಬ ತೋಟ ನೋಡಿ ಲೆಕ್ಕ ಮಾತ್ರ ನಿಸ್ತಡಿ ಬರೆಯ ಬಂದಿತ್ತು ನಾಲ್ಕು ದಿನ ಬೇಲೆ ಮಾಡ್ತು ಆಲೋಚನೆ ಮಾಡ್ತೇವೆ ನಾವ ಅತ್ತು ಏನನ್ನು ಲೆಕ್ಕ ಬರೆಯತೆ ಕರೆ ದಿಂಪೆ ನಾನು ಯೋಚನೆ ಆಗ್ಬಿಡ್ತಿ ನಿಷ್ಟಡಿ ಕೊನ್ನಂಚಿನ ಬೇರೆ ಮತ್ತೊಂದು ಬಲೆ ಆಗ ಏನಂತ ಉಳಾಯ್ತು ಅಂತ ಮತ್ವದ ಅದೇ ಯೋಚನೆ ಆಗ್ಬಿಡ್ತಿ ಮಗ ಈ ನಿಂತು ಬುಕ್ಕನಿ ಬೇಲೆಗೆ ಜಪ್ಪೋಡು ನಿನ್ನ ಪಾಲಿಗೆ ದೇವರ ಆಶೀರ್ವಾದ ಇಟ್ಕೊಂಡು ಇನ್ನೊಟ್ಟು ಬರ್ತೀನಿ ಕೊಂಚ ಸಾರ್ಥಕತೆ ಮಾರೆ ಎಂಕ ಬೇಲೆ ದಿಕ್ಕಲಿ ಬರೆಪುನ ಬೇರೆಯವರಿಗೆ ಎದ್ದಿದ್ದು ಸಂಬಳ ಮತ್ತು ಬರೆಯೋದೇ ಇಂಕು ಎಲ್ಲರಿಗೂ ರಜೆ ಕೊರ್ಪುಜಾನೆ ಬರೆಪಿಯಾನು ನನ್ನ ನಿನಗೂ ರಜೆ ಮಾಡ್ತಾರೆ ನನಗೆ ಪೂರ ಸಂಬಳ ತುಂಬ ನಮ್ಮ ಬಾಲಕ್ಕೆ ಕೆಲ ಕಾಂಡಿ ಈ ಸರಳ ಆತ್ಮವನ್ನು ದೇವರು ಓಡಬಿಟ್ಟಲ್ಲ ಇಲ್ಲಿ ಬಕ್ಕ ಅಂತ ನಿನ್ನೊಟ್ಟಿಗೆ ಉಪ್ಪುಣ್ಯ ಕರ್ತವ್ಯ ಬರ್ಪುಣ್ಯ ಬಿಟ್ಬೆ ಖಂಡಿತ